ಅಮೆರಿಕದ ಖ್ಯಾತ ನಟಿ ಜೆನಿಫರ್ ಲಾರೆನ್ಸ್ ವೃತ್ತಿ ಬದುಕಿನಲ್ಲಿ ಸಾಕಷ್ಟು ಏಳುಬೀಳುಗಳನ್ನು ಕಂಡಿದ್ದಾರೆ. ಅವರಿಗಿನ್ನು 31 ವರ್ಷ. 2008ರಲ್ಲಿಯೇ ಜೆನಿಫರ್ ಚಿತ್ರರಂಗಕ್ಕೆ ಕಾಲಿಟ್ರು. ಅವರು ಚಿತ್ರರಂಗಕ್ಕೆ ಬಂದ ಕೆಲವೇ ವರ್ಷಗಳಲ್ಲಿ ಅವರ ಬೆತ್ತಲೆ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಲೀಕ್ ಆಗಿದ್ದವು. ಕೆಲವು ಹ್ಯಾಕರ್ಸ್ಗಳು ಈ ಕೆಲಸವನ್ನು ಮಾಡಿದ್ರು. ಜೆನಿಫರ್ ಅವರ ವೈಯಕ್ತಿಕ ಫೋಟೋಗಳು ಲೀಕ್ ಆಗಿದ್ದು ಅವರಿಗೆ ಸಾಕಷ್ಟು ಆಘಾತವನ್ನು ಉಂಟುಮಾಡಿತ್ತು. ಈ ವಿಚಾರದಲ್ಲಿ ಅವರು ತುಂಬಾನೇ ನೊಂದುಕೊಂಡಿದ್ರು. ಈ ಬಗ್ಗೆ ಅವರು ಮಾಧ್ಯಮದ ಜೊತೆಗೆ ಇದೀಗ ಮಾತನಾಡಿದ್ದಾರೆ. ಈ ವೇಳೆ ಅವರು ನೊಂದುಕೊಂಡೇ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. 2014ರಲ್ಲಿ ಅನೇಕ ಸೆಲೆಬ್ರಿಟಿಗಳ ಖಾಸಗಿ ಫೋಟೋಗಳು ಲೀಕ್ ಆಗಿದ್ದವು. ಅದರಲ್ಲಿ ಜೆನಿಫರ್ ಕೂಡ ಒಬ್ರು. ಈ ಬಗ್ಗೆ ಅವರು ಇದೀಗ ಮಾತನಾಡಿದ್ದಾರೆ. ತನ್ನ ಒಪ್ಪಿಗೆ ಇಲ್ಲದೆ ಯಾರು ಬೇಕಾದರೂ ಯಾವಾಗ ಬೇಕಾದರೂ ನನ್ನ ಬೆತ್ತಲೆ ದೇಹವನ್ನು ನೋಡ್ಬೋದು. ಆ ಘಟನೆ ನೀಡಿದ ಆಘಾತದಿಂದ ಹೊರಬರೋಕೆ ಸಾಧ್ಯವೇ ಇಲ್ಲ ಎಂದು ಹೇಳಿದ್ದಾರೆ. ಅವರ ಬೆತ್ತಲೆ ಫೋಟೋಗಳು ಆನ್ಲೈನ್ನಲ್ಲಿ ಲೀಕ್ ಆಗಿದ್ದು ಅದನ್ನು ಸಂಪೂರ್ಣವಾಗಿ ಡಿಲೀಟ್ ಮಾಡೋಕೆ ಸಾಧ್ಯವಿಲ್ಲ. ಈ ಕಾರಣಕ್ಕೆ ಅವರು ಈ ಮಾತನ್ನು ಹೇಳಿದ್ರು. 2017ರಲ್ಲಿ ಜೆನಿಫರ್ ಪ್ರಯಾಣಿಸುತ್ತಿದ್ದ ವಿಮಾನದ ಇಂಜಿನ್ ಕಾರ್ಯನಿಲ್ಲಿಸಿತ್ತು. ಈ ಅವಘಡದಲ್ಲಿ ಅವರು ಬದುಕುಳಿದಿದ್ರು. ಈ ಬಗ್ಗೆ ಮಾತನಾಡಿದ ಜೆನಿಫರ್, ನಾನು ಆ ಘಟನೆಯಿಂದ ಕುಗ್ಗಿದೆ. ಆ ಘಟನೆ ತುಂಬಾನೇ ಹಾರಿಫಿಕ್ ಆಗಿತ್ತು. ನಾವು ಸಾಯುತ್ತಿದ್ದೆವು, ಆದರೆ ಅದೃಷ್ಟದಿಂದ ಬದುಕಿದೆವು ಎಂದು ಹೇಳಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.